ಇಡೀ ಜಗತ್ತನ್ನೇ ಆವರಿಸಿದ ಜೀವಿತ ದೇವನ್ನೇ ಸಾಮಾನ್ಯವಾದ ಮನುಷ್ಯರಿಗೆ ಕಣ್ಣೆಡುಗೆಯ ಸಾಧ್ಯತೆ ಐಕೋಸ್ಕರವಾದ ತುಂಬ ಋಷಿಗಳಾಗಲು ಪಡಗ ಋಷಿಗಳಾಗಲು ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಭೂತ ಭವಿಷ್ಯದ ವರ್ತಮಾನ ಈ ಮೂಜನ ತೆಗೆಯಂದು ಈ ಕಲಿಯುಗದಾಗ ದೇವಿನ ಆರಾಧನೆ ಯಾವ ರೀತಿ ಅನ್ಕೊಂಡ್ಬಿಡಿ ಅವಾಗ ಕೃತ ತ್ರೇತ ದ್ವಾಪರ ಕಲಿಯುಗ ನಾಲ್ಕು ಯುಗಂಡು ಕಡಿತಲ್ಲಿಬಿಟ್ಟು ಆಮೇಲೆ ಕೃತಲಿಬಿಟ್ಟು ದೇವರನ್ನ ದೇವಸ್ಥಾನ ಅಥವಾ ದೇವರನ್ನ ವಿಶೇಷವಾದ ಪೂಜೆ ಮಾಡುವಂಥ ಪದ್ಧತಿ ಇದೆ. ನಾವು ದೇವರ ಪೂಜೆ ಮಾಡ್ಕೊಡೋದ್ರಿಂದ ದೇವರ ಆಹ್ವಾನ ಮಾಡಿದ್ರೆ ಈ ಭೂಮಿಗೆ ಬರೋದಂತೆ ಮನುಷ್ಯರಿಗೆ ದೇವರ ಕೂಡ ಹೋಗೋ ಸಾಧ್ಯತೆ ಇದೆ. ಅಂದರೆ 14 ಲೋಕಕ್ಕೆ ಮನುಷ್ಯರ ಹೋಗೋ ಶಕ್ತಿ ಸಾಮರ್ಥ್ಯ ಇದೆ. ಅವಾಗ ಆತ ಮನುಷ್ಯರಿಗೆ ಅಂತಃಶಕ್ತಿಯನ್ನು ಜಾಸ್ತಿ ಇರ್ತದೆ. ಅವಾಗ ಕಪಟ ವಂಚನೆ ಮೋಸ ಅನುವಾದ ಆಗಮನ ಇತ್ಯಾದಿ ಅಡಿಗೆ ತ್ರೇತಾಯುಗದಾಗ ಕಾಲದ ಧರ್ಮಪ್ರವೇಶ ಮುಕ್ಕಾಲ ಧರ್ಮ ಇದ್ದಿಂದ ಧರ್ಮಾಚರಣೆ ಮಾಡಿದಾಗ ಕೆಲವು ಸರ್ತಿ ಸಂಶಯಗಳು ಜನಗಳ ಬರೋದ್ರ ಉದಾಹರಣೆಗ ಒಂದು ಅಂದಾರ್ಥ ದೇವರ ಮಾಡಿದ ಸೇವೆ ಅರ್ಪಣೆ ಆಮದಾಯಿಸಿಯ ಆ ರೀತಿಯ ಸಂಶಯಗಳು ಮಾಡಿದಾಗ ಅಧರ್ಮಾದ ಮುಂಜಿಪಾಲಿಸಿದ ಸಂಶಯಗಳಾಗ ಪೂರ್ಣವಾದ ವಿಶ್ವಾಸದಲ್ಲಿ ಅಥವಾ ಪೂರ್ವ ನಂಬಿಕೆದಲ್ಲಿ ಆ ರೀತಿಯ ಸಂಶಯಗಳು ಉದಾಹರಣೆಗೆ ಮುಂದೆ ಪುರಾಣದ ಘಟನೆಗೆ ಗೊತ್ತಾಗ ರಾಮಾಯಣ ಆ ತ್ರೇತಾಯುಗದ ಆ ರಾಮಾಯಣದ ಕಾಲಡು ರಾಮೇ ದೇವರ ಅಂದಾರ್ಥನ ಕೆಲವರು ಸಂಶಯ ಆದ ಮಾಡಿರ್ತದೆ ಬಡಗ ಕೆಲವರು ವಿಜ್ಞಾಪನೆ ಆಕೆಗೆ ಕಾರಣ ಆಗ್ತದೆ. ಅವಾಗ ಸಂಶಯವತಿ ಉಳ್ಳೆ ಅವಳು ಆಕೆಗೆ ಪುಸ್ತಕದ ಅಮೃತವಾದದಿಂದ ಆ ವಿಶ್ವವಾದ ಅವೇ ಪ್ರಕಾರವಾದ ರಾಮದೇವರ ಅತ್ಯಂತ ಜಲ ಸಂಬೋಧಿಸಿದೆ. ಅವಾಗ ಅಡ್ಡ ದ್ವಾಪರಾಯುಗ ಈ ದ್ವಾಪರಾಯುಗದಲ್ಲಿ ನನಗ ದೇವರನ್ನ ನಾವು ಅರ್ಧ ಬಾಳ ಬ್ರಹ್ಮಣ ಅರ್ಧ ಬಾಳ ನಮ್ಮದೇ ಕೃಷ್ಣದೇವರ ಅವತಾರನ ಆ ಹಿಡಿದು ನಾಲ್ಕಲ್ಲ ಗೊತ್ತಿಲ್ಲ. ಅವಾಗ ಕೃಷ್ಣ ದೇವರೇ ಅದಕ್ಕೆ ಏನು ಅಧರ್ಮದಿದೆ ಏನು ಯಾರು ಮಾಡಲಿಕ್ಕೆ ಕೇಳಿ ಬ್ರಹ್ಮಾನ ಕೋಟಿ ಮಾಡ ಕೋಟಿ ಬಂದ ಆಗ ಮಾತ್ರ ಆ ಕೃಷ್ಣನ ಇರ್ತಾರೆ ಕತೆ ಒಂದು ದ್ವಾಪರಾಯುಗಳು ಕೊಟ್ಟು ಇಷ್ಟ ಕಲಿಕೊಟ್ಟು ಮೂಜಿಬಾರದ ಧರ್ಮನೇ ಮುಜಿಬಾಳ ಧರ್ಮನೇ. ಅವಾಗ ಅಂಚಿನ ಆ ಬೇಡು ದೇವರು ಬಂದಿಲ್ಲ ದೇವರ ಅದೊಂದೇ ಮಾತಾಡೋದು ದೇವರ ವೇಷ ಮಾಡುವಂತ ಹೇಳಿದ್ರೆ ಪಟ್ಟಣ ಪಾತ್ರ ಅಲ್ಲಿ ಕಲಿಬೇಕು ದೈವಸ್ಕರವಾದ ದೇವಿಯನ್ನು ಯಾವಾಗ ತೀರದಾಗ್ತದೆ. ಅವಾಗ ಅಂಚಿನ ಆ ದೇವಿಯನ್ನು ಯಾವ ರೀತಿಯ ಆರಾಧನೆ ಕೊಡುವ ಋಷಿಗಳಾಗಲು ತನ್ನ ಜ್ಞಾನಚಕ್ಷುಕಾರ ತಿರಿದು ಆಕೆ ಒಳಗ ಸಾಧನೆ ಮಾಡಿದೆ. ಒಳಗ ಯಾವ ರೀತಿ ಒಳಗ ಪುರಾಣೋಕ್ತವಾದ ಕತೆ ಪುರಾಣೋಕ್ತವಾದ ಅದು ಶನೇಶ್ವರ ಕಲ್ಪೋಕ್ತವಲ್ಲಿ ಮಾತಾಡ್ತದೆ. ಪ್ರತಿ ದಿವಸಗಳ ಮುಂಜಾನೆ ರೀತಿಯ ಒಂದು ವಿಚಾರದ ದೇವರ ಪೂಜೆ ಮಾಡ್ತಾರೆ. ಅವಾಗ ಅಂಚಿನ ಆ ಪೂಜೆ ಮಾಡೋದ್ರಿಂದ ಅವು ದೇವರಿಗೆ ಅರ್ಪಣೆ ಆಗ್ತದೆ. ಯಾವ ರೀತಿಯೊಳಗ ದೇವರೊಳಗೆ ದಿನ ದೇವಾಲಯ ಜಗತ್ತರ ಒಂದು ಇಡೀ ಜಗತ್ತದ ಒಂದು ಜೀವನಗಳು ಈ ಜಗತ್ತು ಜೀವ ಚಂದ್ರವಾದ ಬದುಕಂಗಿಲ್ಲ ಅಂತಿದ್ದೆ ಆ ಜೀವ ಅವೇ ದೇವರಿಂದಾಗ ಅಂತಿನ ಮನುಷ್ಯನ ಜಗಗಳ ಜೀವನಗಳು ಅವು ಉಳ್ಕೊಂಡಾನೆ ಎಂಚೊಂಡಾನೆ ಈ ಥರ ಏನೆಲ್ಲ ಗೊತ್ತಾಗ್ತದೆ. ನನಗೆ ಇಂಥ ಡಾಕ್ಟರ್ ಮಕ್ಕಳು ಏದೋ ಕೂತಾರೆ ಯಾರು ಆಕೆ ಏದೋ ಮಾತ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಯಾರು ಆಳ ಆಕೆಗೆ ಜೀವನ ಮಾಡುವಂತೆ ಇದ್ದಾಗ್ತದೆ. ಕಡೆ ಕಾಲಕ್ಕೆ ಆಕಲ್ಲ ಆ ಆಯುಷ್ಯ ಮುಗಿದ್ರಿಂದ ಆ ಜೀವ ಪೂರ್ಣದೇ ಉಂಟೆ. ಎರಡು ಉದಾಹರಣೆಗೆ ನಮ್ಮ ಬಂದು ಕೈಯಾರ ಸ್ವಾಮಿಗಳನ್ನ ಏದು ಪ್ರಯತ್ನ ಮಾಡ್ತಾರೆ ನನಗ ಆ ಅಂಚಿನ ಆ ಮಹಾತ್ಮೆ ಗೋಡು ಹೊಡೆದು ಪ್ರಯತ್ನ ಮಾಡ್ತಾರೆ ಅಲ್ಲ ಅಂಚಿನ ಆ ಮಹಾತ್ಮೆಯನ್ನೇ ಉಳಿಬಾರ ಆಗ್ತದೆ. ಗೊತ್ತಲ್ಲ ರಾಮನೇ ಚೆನ್ನಾಗಿ ಖಂಡಿತವಾದಂಗೆ ಬರೆಯ ಸಾಧ್ಯ ಇದೆ. ಅಂಚಿನ ಆ ಶರೀರದ ಜೀವ ಎಕ್ಕೊಂಡು ಆ ಜೀವದ ಗಾತ್ರ ಎದ್ದು ಏತ ಮಲ್ಯ ಉಂಟು ಈ ತರ ಏನೆಲ್ಲ ಗೊತ್ತಿದೆ. ಬಡಗ ಕೇವ
ಕೇವಲ ಒಂದು ಅಣು ರೂಪುಗಳ ಆಗಿದ್ದ ಜೀವ. ಆ ಅಣು ರೂಪುಗಳ ಜೀವ ಈ ಶರೀರದ ಇದ್ದ ಸಮಯ ನಮ್ಮ ಪ್ರತಿಯೊಂದು ಕೆಲಸ ಮಾಡುವ ಅವೇ ಪ್ರಕಾರ ಜಗತ್ತ ಜೀವ ದೇವೆಲ್ಲ ಏಕ ಒಳ್ಳೆದ ಆ ಒಟ್ಟ ನಮ್ಮ ಮಾತ ಜೀವನ ರಾಜ್ಯ ವಿಧಿಯನ್ನು ದಾಟಿದ್ದೆ. ಅದಕ್ಕೋಸ್ಕರ ಜೀವ ದೇವಸ್ಥಾನ ಹುಡುಗ ದೇವಿಯನ್ನು ನಮ್ಮ ಯಾವ ರೀತಿಯಾದ ಆರಾಧನೆ ಹುಡುಗ ಅದಕ್ಕೋಸ್ಕರ ದೇವಿಯನ್ನು ನಾಡೋದು ಬೋಡ ಆ ದೇವರ ರೀತಿಯನ್ನು ದಾಟಿದ್ದೆ. ನಾಡೊಂದು ಬೋಡ ಹಾಗೆ ದೇವರ ಬರ್ತಿರೋ ರಾಜ್ಯ ಅದಕ್ಕೋಸ್ಕರ ಮುಂಜೆ ತೆಗೆದುಕೊಳ್ಳೋದು ಅವಳು ದೇವಿಯನ್ನು ಆರಾಧನೆ ಮಾಡಿಕೊಂಡು ಆ ದೇವರ ಸೇವೆ ಉಂಟು. ಆ ಸೇವೆ ಮಾಡಿದ ದೇವರ ಅನುಗ್ರಹ. ಉದಾಹರಣೆಗೆ ನಮ್ಮ ಶರೀರ ಮನುಷ್ಯ ಶರೀರ ಉಂಟು. ಆ ಶರೀರದ ಅಸೌಖ್ಯ ಸ್ವಾಭಾವಿಕವಾದ ಬರ್ಕೊಂಡು ಆ ಹೆಚ್ಚಿನ ಅಸೌಖ್ಯ ಬಂದ್ರೆ ನಮ್ಮ ಇಬ್ಬಡ ಮರ್ತಕ್ಕೆ ನಮ್ಮ ಮರ್ತುಗೋತಾರೆ ಮಾತ್ರನ ಅಥವಾ ಶರೀರ ಮಾಡ್ದ ಅಥವಾ ಇಂಜೆಕ್ಷನ್ ಅದ ಕೊರಿಯರ್ ಅವಾಗ ಅವು ಓಡಿ ಹೋಗ್ತದೆ. ಉದಾಹರಣೆಗೆ ನಮಗೆ ಕಾರು ಬೇರೆ ಆದ್ರಿಂದ ಆ ಕಾರದ ಮಾತ್ರೆ ಕೊಡ್ತಿದ್ದಾರೆ. ಕಾರ್ತದೆ ಅವ್ರ ಮಾತ್ರೆ ಕೊಡ್ತಿದ್ದಾರೆ. ಅವಾಗ ನಮ್ಮ ಬಾಯಿಡಿಂದ ಮಾತ್ರೆ ಈ ಶರೀರದ ಉಳ್ಪ ಬೇನೆ ಉಂಟು ಉಳ್ಪ ರೋಗ ಉಂಟು. ಆ ರೋಗ ನಾಡೊಂದು ಹೋದು ಆ ಗುಣ ಉಂಟು. ಅವೇ ಪ್ರಕಾರ ದೇವಿಯನ್ನು ನಮ್ಮ ಆರಾಧನೆ ಉಂಟೊಳಗ ಮುಂಜಿಲೆಗಳು ಬಿಡಲು ಅವು ದೇವಿಯನ್ನು ಆರಾಧನೆ ಉಂಟದ ಆ ಜಗತ್ತ ಜೀವ ನಿಮ್ಮ ದೇವರಿಗೆ ಅರ್ಪಣೆ ಆದರೆ ನಮ್ಮ ಇಷ್ಟಾರ್ಥಗಳು ಪ್ರಾಪ್ತಿ ಹಾಕೊಂಡು ಹೊರಡ್ತದೆ. ಅಂತಿನ ಆ ದೇವಿಯನ್ನ ಬೇರೆ ಬೇರೆ ರೀತಿಯ ಆರಾಧನೆ ಉಂಟು. ಶ್ರೀಕಾಮ ಶಾಂತಿಕಾಮವ ಗ್ರಹ ಯಜ್ಞ ಸಮಾಚಾರ ಇಟ್ಟುಕೊಂಡಾಗ ಹಂಗ ಮನುಷ್ಯರಿಗೆ ಇಷ್ಟಾರ್ಥ ಬೇಕು. ಒಬ್ಬರು ಮನುಷ್ಯನ ಇಷ್ಟಾರ್ಥಗಳು ಇಲ್ಲಿದೆ ಇಂಗ್ಲೀಷ್ ಮಾತಾಡ್ತಾರೆ ನನಗ ಆಸೆಗಳು ಯಾವ ಅವು ಯಾವಾಗ ಮಿತಿ ಇದೆಯಾ ಆ ಮಿತಿದ್ದನ್ನು ಆ ಆಸೆಗಳು ಮನುಷ್ಯಕ್ಕೆ ಹೋಗ್ಬೋದು. ನನಗೆ ಉದಾಹರಣೆ ವ್ಯವಹಾರ ಮಾಡ್ಕೊಂಡು ಆ ವ್ಯವಹಾರ ಆದ್ರೆ ಮನುಷ್ಯನ ಕರ್ತವ್ಯಗಳು ಅವಂಚಿನ ಆ ಮನುಷ್ಯಗೆ ಆಸೆಗಳು ಅಥವಾ ಬೇರೆ ನಮ್ಮ ದೋಷಗಳಿಂದ ಅತ್ಯುತ್ತ ಮಾತು ಕರ್ಪಣೆ ನನಗ ಗ್ರಹನಾಟ ಅವ ಗ್ರಹನಾಟಕ ಗೃಹನಾಟಿ ಗ್ರಹ ನವಗ್ರಹ ಆ ನವಗ್ರಹ ನನಗ ಈ ಭೂಮಿ ಏನ್ ಮಾಡ ಗೊತ್ತಿದಾರ ಅಂದ್ರೆ ಏನ್ ಮಾಡ ಮನುಷ್ಯನಾಗದ ಪ್ರತಿಯೊಂದು ಮನುಷ್ಯರ ಪೂಜೆ ಮಾಡುವ ದೇವರೊಳಗೆ ಗ್ರಹ ನಾಟ ನವಗ್ರಹ ನಾಟ ಇದು ಅಯ್ಯಪ್ಪ ಸ್ವಾಮಿನ ಅಥವಾ ಕ್ಷೇತ್ರದ ಬೇರೆ ದೇವರುಗಳು ದುರ್ಗಾರು ಅಥವಾ ಬೇರೆ ಬೇರೆ ದೇವರಾದ ಆ ದೇವರನ್ನ ಆರಾಧನೆ ಮಾಡಿಕೊಳ್ಳೋದಾಗಿರೋದ್ರಿಂದ ಆ ದೇವರನ್ನ ಆರಾಧನೆ ಮಾಡುತ್ತೇವೆ. ಆಂಡ ಗ್ರಹ ನಾಟ ಅಂತಂತೆ ಪ್ರತಿಯೊಂದು ಮನುಷ್ಯರ ಹುಟ್ಟಿಗೂಡಲೇ ನಮ್ಮ ಜಾತಕ ಉಂಟದ ಜಾತಕಗಳು ಆ ನವಗ್ರಹ ಅಥವಾ ನನ್ನ ಸಂಕಟ ಬಂದಾಗ ಕೋವಿಡ್-19 ಚಿಂತನೆ ರಾಷ್ಟ್ರವಾದ ಆ ರಾಷ್ಟ್ರಗಳ ನವಗ್ರಹ ಇದೆ. ಅವತ್ತನ ಬೇರೆ ಉಭಯ ಉಪಾಯನ ಗ್ರಹನಾಟ ಪಂಚಾಂಗ ಒಳ್ಳೆಯದೇ ಪಂಚಾಂಗ ಫಲವರ್ತನೆ ಫಲಾವಣೆ ಆ ರೀತಿಯ ಪಂಡ ನವಗ್ರಹನೇ ಆದಿನ ಬೇರೆ ಉಭಯ ದೇವನ್ನ ಪಂಡಿತರ ಐಕೋಸ್ಕರವಾದ ಆ ಗ್ರಹನಾಟನ ಪ್ರತಿಯೊಂದು ಮನುಷ್ಯರ ಪೂಜೆ ಮಾಡುತ್ತೇವೆ. ಅವಾಗ ಗ್ರಹನಾಟದ ಆಯ್ಕೋಸ್ಕರ ಪೂಜೆ ಮಾಡಿಕೊಂಡಾಗ ಗ್ರಹನಾಟ ಎಲ್ಲ ಹಾಳದ ಮಾತ ಒಬ್ಬ ಗ್ರಹನಾಟಲ ಎಷ್ಟೇ ಗ್ರಹ ಆಂಡ ದಾನ ಮಾಡಕ ಆಕಳ ಗ್ರಹನಾಟ ಒಂದೇ ರಾಜ್ಯ ರಾಜ್ಯದ ಹೋಗುತ್ತದೆ. ಅವಾಗ ಏನಿದೆ ಚಾರದ ಅಂಚಿನ ಆ ಗ್ರಹನಾಟ ಚಾರ ನಮ್ಮ ಗ್ರಹಚಾರ ಅಂತ ಕರೆದಿದ್ದಾರೆ. ಅವಾಗ ಗ್ರಹಚಾರ ಬಂದಾಗ ಕಷ್ಟ ಮಾತ್ರ ಆಗ್ತದೆ. ಇವಾಗ ವಿದ್ಯೆ ಬಂದಾಗ ಅವಲ ಗ್ರಹಚಾರ ಅಲ್ಲ ಕಟ್ಟು ಮಾತ್ರ ಕಷ್ಟ ಬರ್ತಿದ್ರೆ ಗ್ರಹಚಾರನೇ ಸರಿ ಅಂತ. ಅವಾಗ ಅಂಚಿನ ಆ ಗ್ರಹನಾಟ ಚಾರದ ಬಂದಾಗ ಎಡ್ಡ ಹೋಗಿದ್ರೆ ರಾತ್ರಿ ಎಡ್ಡೆ ಬಂದು ಅವಾಗ ಆ ಎಡ್ಡ ರಾಜ್ಯ ಬಂದಾಗ ನನಗೆ ಎಡ್ಡೆ ಫಲಗಳ ಪ್ರಾಪ್ತಿ ಆಗೋದು ಅಂದರೆ ಕಷ್ಟದ ವ್ಯವಹಾರ ಬಂದಾಗ ಆ ವ್ಯವಹಾರ ಫಲದಾದ ಕಷ್ಟಗಳು ನಷ್ಟಗಳು ಆಗಬಹುದು. ಅವಾಗ ಎಡ್ಡೆ ಬಂದಾಗ ಎಲ್ಲ ದೇವರ ಆರಾಧನೆ ಬಹಳ ಕಮ್ಮಿ ಜಾಸ್ತಿ ಗ್ರಹಯಾಗನ ಅಥವಾ ಬೇರೆ ಒಳ ದೇವಸ್ಥಾನಗಳು ಉದಾಹರಣೆ ಮೂಲಾಧಾರಗಳಿಗೆ ಸೂರ್ಯಗ್ರಹಣ ಮಾಡಿದ್ರೆ ಆ ಮೂಲಾಧಾರದಾಗ ಶನಿ ಅಂದರೆ ಮಹಾರಾಷ್ಟ್ರದಾಗವಾದ ದೇವಸ್ಥಾನ ಹೋಗಿ ವಿಶೇಷ ಪೂಜೆ ಮಾಡೋದನ್ನ ಆ ವಿಧಿನೆಲ್ಲ ಕೋಪಿಜನಂತೆ ಕೋಪಡೆ ಕಮ್ಮಿ ಅವೇ ಹೇರ್ಮಾಡಿದ್ದಾರ ಇಂಜನ ಬರ್ಕೊಂಡು ಗೊತ್ತಾಗ ಆಟೋದಾಗ ಆ ಎಡ್ಡೆ ಬಂದಾಗ ಎಡ್ಡ ಬಂದಾಗ ಆ ಸಮಯದ ನಮ್ಮ ದೇವರ ವಿಶೇಷವಾದ ನವಗ್ರಹಗಳ ಆರಾಧನೆ ಆಟೋದಾರನಾಗ ಬೇರೆ ರಾಜ್ಯದ ಬಂದಾಗ ಕಷ್ಟಗಳು ಕೂಡ ಕಮ್ಮಿ ಆಗ್ಬೋದು, ನಷ್ಟಗಳು ಕೂಡ ಕಮ್ಮಿ ಆಗ್ಬೋದು. ಗಾಯದಾರನಾಗ ಲಕ್ಷ ನಿರ್ಮಾಣ ಪುರಾತನ ನಮ್ಮ ಸ್ವರ ತುಂಬ ಹೊಂದಿಸಿ ಪುಣ್ಯ ಮಾಡಿದಾರ ಆ ಕಷ್ಟಗಳು ಮಾತ್ರ ಕಮ್ಮಿ ಆಗ್ಬೋದು. ಉದಾಹರಣೆ ನಮ್ಮ ನನಗ ದಾರಾಂಡ ನಮಗೆ ದೇವರ ಪೂಜೆ ಮಾಡಿದ್ರೆ ಇನ್ನೇ ಫಲಗಳು ದೇವರ ನಮ್ಮ ಕೇಂದ್ರ ಕೊರಿಯ ಸಾಧ್ಯದಿಂದ ಸಾಧ್ಯ ಅವಾಗ ವ್ಯಾಪಾರ ಮುಂದಿನ ಬರ್ತದೆ. ಅವಾಗ ಏನು ಬರ್ತಾರೆ ನಾರಾಯಣ ಆಪತ್ತು ಬರ್ತದೆ. ಆಪತ್ತು ಬಂದಾಗ ಪಕ್ಕದ ನಮ್ಮ ಬಾಡಿ ಬರ್ತದೆ ದಾನ ದೇವರಾಗಿ ಇದೆಯಲ್ಲ ದಾನಕ್ಕೆ ದಾನ ಮಾಡಿಕೊಂಡು ಅವಾಗ ನಮ್ಮ ಆ ಮಂದಿ ಪುಣ್ಯ ಇದ್ದಿರಲ್ಲ ಆ ಪುಣ್ಯದ ಬರದಾರ ದೇವರು ಉದ್ಯತ ಒಂದಿನ ಖಂಡಿತವಾದ ನಮಗೆ ಆಗೋದು ಇದು ಖಂಡಿತವಾದ ಬರವದೆ ಅಂದಿದ್ದೆ ಆ ಗ್ರಹ ವಿಶೇಷವಾದ ಪ್ರಕೃತಿ ಗ್ರಹಗಳ
ಒಂದೊಂದು ಆ ಭಗವಂತ ಮಹಾಪ್ರದೇವರು ನಿರ್ಣಯ ಮಾಡ್ತಾರೆ ಕೆಲಸ ಮಾಡ್ಬೋದು ಅವಾಗ ಗ್ರಹಣ ಮಾದರಾಜಕ್ಕೆ ಲೋಕರಕ್ಷಣಕಾರಕ ನನಗೆ ಈ ಗ್ರಹ ಹೇಳಿ ಸೂರ್ಯಗ್ರಹ ಸೂರ್ಯನಾರಾಯಣ ಅಂತಾರೆ. ಆ ಸೂರ್ಯನಾರಾಯಣ ಅಂದಾಗ ಆ ಭಗವಂತನೇ ಸೂರ್ಯ ಅನ್ನುವುದರಲ್ಲಿ ಎಂದು ಗೊತ್ತಿಲ್ಲ. ನನಗೆ ಲೋಕದ ಚಕ್ಷುವಾದ ನನಗೆ ಲೋಕಕ್ಕೂ ಮನುಷ್ಯರಿಗೆ ನನಗೆ ಲವಲವಿಕೆ ಬರಡಾಗ ಅಥವಾ ಉಪಯೋಗಿ ಕಾರ್ಯ ಸಹಾಯ ಮಾಡ್ಕೊಂಡು ನನಗ ಆ ದಿವ್ಯವಾಗಿ ತೇಜಸ್ಸಾದ ಸೂರ್ಯನಾರಾಯಣ ದೇವರು ಗೊತ್ತಿದೆ. ಅದಕ್ಕೆ ಆ ಸೂರ್ಯ ಪ್ರಕಾಶಗಳನ್ನ ಮಾತ್ರ ಮನುಷ್ಯನಾಗಿ ಬರುವುದಾಗ್ತದೆ. ಆ ಲವಲವಿಕೆ ಕೆಲಸ ಮಾಡ್ತದೆ. ಆ ಸೂರ್ಯ ಅಸ್ತಮಾನ ಆಗಿಬಿಟ್ಟೆ ಸೂರ್ಯನ ಬಂದ ಪಂಚ ಇರ್ತದೆ. ನನಗ ಆ ಸೂರ್ಯ ಆ ಪ್ರಕಾಶ ಇದ್ದಾರ ನನಗೆ ಆ ರೀತಿಯ ಒಂದು ಮೌಂಟ್ ಇದೆ ಆಲಸ್ಯ ಹೊತ್ತು ಅದಕ್ಕೆ ಆ ಸೂರ್ಯದೇವರೇ ನನಗೆ ವಿಶೇಷವಾದ ನವಗ್ರಹ ಮಂಡಲಗಳು ನಡುವೆ ಆಯ್ತಕ ಹೆಣ್ಮದಿ ಕಡೆ ಆ ಹೆಣ್ಮಕ್ಳು ಹೆಣ್ಣಾಗುತ್ತದೆ. ಹಾಗೆ ಮಾತ್ರ ಒಂದು ಬಗೆಯಲ್ಲಿ ಒಂದು ಇವಾಗ ನನಗ ಸೂರ್ಯದೇವರಿಗೆ ನಾದ ಹೆಣ್ಮಗ್ರಹ ಹೆಣ್ಣಾಗಲ್ಲ ನಿಯಂತ್ರಣ ಮಾಡುತ್ತಿದೆ ಅಧಿಕಾರಗಳು. ಚಂದ್ರಗ್ರಹಕ್ಕೆ ನನಗೆ ಶೀತಲ ಗ್ರಹ ಇದೆ. ನನಗೆ ಈ ಮನುಷ್ಯಕ್ಕೆ ಆಡು ಈ ಭೂಮಿಯಿಂದ ಪ್ರತಿಯೊಂದು ಜೀವಗಾಡು ಚಂದ್ರ ಕೊಟ್ಟು ಶೀತಲ ಬಣ್ಣ ಶರೀರ ತಂಪು ಅವತ್ತಿನ ಅತಿ ತಂಪಣ್ಣ ಐದಾರು ಮನುಷ್ಯಗೆ ಶೀತ ಅತಿ ಬಣ್ಣಗಳನ್ನು ಕೊಡುವಾಗ ದೋಷ ಮಾಡುವುದು ಅವಾಗ ಅಂತಿಮವಾಗಿ ಹೋಗ್ತದೆ. ಅಂತಿಮ ಮಾಹೆಯ ಮನೆಯವರೆಗೆ ಮನುಷ್ಯನ ಶರೀರದ ಆ ತರಿತ ಭಾಗಗಳು ಅಂಗಾರಕ ಗ್ರಹಿಸುತ್ತದೆ. ಆ ಅಂಗಾರಕ ಗ್ರಹಕಾರ ಮನುಷ್ಯನಾಗ ಕೆಲವರಿಗೆ ಕನ್ನಡ ಮೂಗುರು ಅಡಿಗೆ ಬಿಟ್ಟು ಅಂತ ಎಚ್ಚರ ಬಗ್ಗೆ ಬರೀತದೆ. ಆ ಕಣ್ಣು ಕೆಂಪಾವಣೆ ಆ ರೀತಿ ಅದೇ ಅವಾಗ ಅವರೊಳಗ ಅಂಗಾರಕ ಗ್ರಹ ದೋಷೋದು ಅಂದ್ರೆ ಪಂಚೀಕರಣ ದೋಷ ಬುಧಗ್ರಹದಾರ ಅಂದ್ರೆ ನಾಲ್ಕು ಕೊಟ್ಟು ಗುರುಗ್ರಹ ಹೇಳ್ತಾರೆ. ಗುರುಗ್ರಹದಾರ ಮನುಷ್ಯ ನಿಮ್ಗೆ ಎಡ್ಡೆಡ್ಡೆ ಪಾತ್ರ ಬೆಂಚಿ ಅವನಿಗೆ ಭಾಗ್ಯ ಬರ್ಕೊಂಡು ಅಭಿಜ್ಞಾನ ಆ ಪಾತ್ರದಿಂದ ಏನಿಲ್ಲ ವಿಶ್ವಾಸ ಅಂದ್ರೆ ಆ ಅವಿಶ್ವಾಸನ ಜಾಸ್ತಿ ಆಗೋದು. ಅವಾಗ ಸಂಸ್ಕಾರವಾಗೋದು ಅಂದ್ರೆ ಭೂಮಂತಿ ಕಣ್ಣು ವ್ಯಕ್ತಿಗೆ ಸಂಬಂಧವಾಗಿ ಆ ಎಲ್ಲೇ ಪ್ರಾಣಿ ಕಣ್ಣುದಾಗಣೆ ಕಣ್ಣುಗಳಿಗೆ ಅಥವಾ ಕಣ್ಣುಗಳಿಗೆ ಶನೈಶ್ವರ ಭಗವಂತನ ನೇಮಕ ನನಗೆ ಕರಿಜನ್ಮ ಮಾಡ್ತೀವಿ ಬಾಬಾ ನನಗೆ ಮನುಷ್ಯರಿಗೆ ಕರಿಜನ್ಮ ಇರ್ತದೆ. ಓಡಿಸಿ ಎಲ್ಲ ಗೊತ್ತಿದ್ದರೆ ರಾಜ್ಯ ಇದೆ ಕೆಲವರಿಗೆ ಮಾತಾಡೋದು ಮಟ್ಟಿಗೆ ಕರಿಜನ್ಮ ಮಾಡ್ತಾರೆ. ಅವು ಅಂದಾಗ್ತಾನೆ ಅವರಿಗೆ ಅವಾಗ ಶನೈಶ್ವರ ದೇವರಿಗೆ ಕರಿಜನ್ಮ ಮಾಡಿ ಪಾಪ ಅಂಜಿನ ಪುಣ್ಯ ಅಂಜಿನ ಐಕಸರಿ ಆಗಿ ಫಲ ಕೊಡುವುದು ಹೊರತು ಆ ಸೂರ್ಯನಾರಾಯಣ ದೇವರು ಆಲೋಚನೆ ಮಾಡ್ತಾರೆ. ಶನೈಶ್ವರ ದೇವರು ಮನುಷ್ಯನ ಶರೀರ ನೋಡ್ಕೊಳ್ಳಿರೋಣ ಮನುಷ್ಯನ ಗಂಟು ಬಂದಾಗ ಎಷ್ಟೋ ಗಂಟೆಗಳು ನೋಡೋಣ ಕೈಟ್ ಮುಂಜಾನೆ ಗಂಟು ಅದೇ ಗಂಟೆ ಕೈ ಮಾತಾಡೋದು ಅದೇ ಕಾರ್ಡ್ ಒಂದು ಕೊಂಡ್ಬಿಡು ಕೆತ್ಬಿಟ್ಟು ಮಾತ್ರ ಅವಾಗ ಅಂಚಿನ ಆ ಶನೈಶ್ವರ ದೇವರು ಆ ಮನುಷ್ಯನ ಗಂಟು ಆಗಬೇಕಂದು ಆ ಗಂಟೆಗೆ ಬೇರೆ ಅಂಚಿನ ಆ ರೋಗಗಳನ್ನು ಕೊಂಡುಕೊಡುವ ಕುಳ್ಳು ಕತ್ತಿರಾಗಿ ಕಟ್ಟಡ ಬೆಳೆದಾವೆ ಆಗೋಸ್ಕರ ಒಳಗ ಶನೈಶ್ವರ ದೇವರನ್ನ ಹುಟ್ಟದ ಕ್ರಮನೇ ಅಂಜನೋಡು ಒಳಗ ಭಗವಂತ ಸೂರ್ಯನಾರಾಯಣ ದೇವರೇ ಒಳಗ ಆ ಸೂರ್ಯ ದೇವನ ಮಗನೇ ಶನೈಶ್ವರ ದೇವರ ಸೂರ್ಯದೇವರ ಶನೈಶ್ವರ ಮಗೆಯಿಂದ ಒಳಗ ದೇವರೊಬ್ಬರು ವಿಶ್ವಕರ್ಮ ಮಾಡಿದ್ರೆ ಆ ಪಣಗ ದೇವರಿಗೆ ಹೋದ ಇಲ್ಲ ಅರಮನೆ ಭವನ ಕಟ್ಟೋದ್ರ ಆ ವಿಶ್ವಕರ್ಮೆ ಇದಕ್ಕೆ ಅಂತ ಆ ವಿಶ್ವಕರ್ಮಗೆ ಒಂದು ಮಗಳಿರ್ತಾಳೆ ಸಂಜ್ಞಾ ಅನ್ನೋದರೊಳಗೆ ಆಡದೆ ದೇವರ ಕಡೆ ಯುಕ್ತಿವಾಗಿ ಹೊರಗೆ ಆಣಗಳು ಆಯ್ಕೆ ಮಗ ಸೂರ್ಯದೇವರಿಗೆ ನಾಟಕ ಸೂರ್ಯ ಪ್ರಕಾಶಗೊಂಡ ಇಡೀ ಭೂಮಿ ಮಾತ್ರ ಭೂಮಿ ಮಾತ್ರ 14 ಲೋಕಗೊಂಡ ಪ್ರಕಾಶಗೊಂಡ ಸೂರ್ಯದೇವನ ಯೋಗ್ಯ ಮಾಡಿದ್ರೆ ಆ ಸೂರ್ಯದೇವರಿಗೆ ಕನ್ಯಾವರಿಗೆ ಅಂಚಿನ ಆ ದಾಂಪತ್ಯ ಜೀವನಗಳು 2 ಜನ ಜೋಕರು ಹುಟ್ಟಿದ್ರು ಯಮೆಲ್ಲ 2 ಜನ ಜೋಕರು ಹುಟ್ಟುವರಿಗೆ ಆ ಜೋಕರನ್ನೇ ಉದಾಹರಣೆ ಹಾಗೆ ಆ ಸಂಜೆಗೆ ಸೂರ್ಯದೇವರ ಕೈಯಲ್ಲಿ ಸಂಸಾರ ಮಾಡೋದು ಬಹಳ ಕಷ್ಟ ಆಗೋದು. ಸೂರ್ಯನ ಪ್ರಕಾಶವಾದ ಆಳ ಬಹಳ ಅವಾಗ ಅಂಚಿನ ಸಂಜೆ ತಾನು ಆಲೋಚನೆಗಳಿಗೆ ಜಿಂಜನಮಯ ಹೊಂದಿರ್ತಾನೆ. ಅವಾಗ ನೀವು ಲಾಯ್ಕೆ ಉಂಟಂದ್ರೆ ಆಲೋಚನೆ ಒಳಗ ಆಳಿಗೆ ಬುದ್ಧಿ ಬರ್ತದೆ. ಒಂದು ಬುದ್ಧಿ ಬರ್ತದೆ. ಅವಾಗ ತನ್ನ ಆ ನಿರಲೆ ಆ ನಿರಲೆಗೆ ಜೀವ ಕೊಟ್ಟು ತನ್ನ ಲೆಕ್ಕನ ಲೆಕ್ಕ ಮಾಡ್ತದೆ. ಆಯ್ಕೆ ಜೀವಕ ಕೊಟ್ಟು ಆಳ ಹುಟ್ಟಿನ ಛಾಯ ಅಂದ್ರೆ ಆಣ್ಣ ಬಾಕಿ ಜನಪ್ರಿಯವಾದ ಈ ಎಲ್ಲ ಲೆಕ್ಕನೇ ವರ್ತನ ಒಂದು ಜಾಲಕನೆ ಆ ಮಾಡಿದ್ರೆ ಎಲ್ಲ ಕಣ್ಣ ನಟದು ಈಗ ಗೊತ್ತಾಗ ಆ ನೋಡಿದ್ರೆ ಜೀವನ ಮಾಡುದು ಆ ನವ್ಯ ಪ್ರಕಾರವಾದ ಛಾಯಾದೇವಿ ತನ್ನ ಸೂರ್ಯ ಕನ್ನಡ ಸೂರ್ಯ ನಟು ಸಾಂಸಾರಿಕ ಜೀವನವಂತರಿಗೆ 5 ಜನ ಜೋಗಳು ಕೊಟ್ಟಿದ್ದಾರೆ. ಶನೈಶ್ವರಿಂದ ತಪ್ಪತ್ತಿಲ್ಲ 2 ಜನ ಆಣಿಕೊಂಡು ಅಂದರೆ ಕೆಲವು ದಿವಸ ಕನ್ನಡ ಆಳ ಛಾಯಾದೇವಿ ತನ್ನ ತುಂಬದ ಗುಡಿದ ನನಗ ಸಂಜಾನ ಆ ಜೋಕಳಿದ್ದು ಅನೇಕ ಭೇದ ಭಾವದ ಪ್ರಾಣಿಗೆ ಆ ಭೇದ ಭಾವಕ್ಕೆ ಆ ಜೋಕ ಸರಿಯಾದ ನೋಡ್ಬಿಟ್ಟು ಆಹಾರದಿ ಅಥವಾ ಅದರ ತಿಳಿಸಿದ ಮಾತಾಡಿದ್ದಿ ಅವಾಗ ಸಂದರ್ಭ ಶನೈಶ್ವರಗಳ ತಪತಿಗಳ ಮಾತ್ರ ವಿಶೇಷವಾದ ಓಡಾಡಲಿಕ್ಕೆ ಆರೋಗ್ಯ ಮಾತ್ರ ಮಾಡ್ತಿದ್ದಿ.
ಆ ಒಂದು ಬುದ್ಧಿ ಪ್ರಾಣ ಆತಂದಾಗ ಹಳೆಗೆ ಜೋಕ್ಲಿಗೆ ಬಂದ ನನಗೆ ಯಮಕಲ ಯಮಿಕಲ ನಾನು ಈ ವ್ಯಾಪಾರ ಅಂತಂದ್ರೆ ಆ రెండు చెప్పిన మాకు రాయబోతు పంచాయతీలనగా ನನ್ನ ಅಮ್ಮನ ಬಂದು ಹೊಂಟರಿಗೆ ಅಮ್ಮ ನಾನು ಕಟ್ಟಿಗೆ ಭಾಳ ಭೇದ ಪಾಠಗಳು ದಾಯ ವಿಚಾರ ಉಂಟೇಳಿ ಅವಾಗ ಸೂರ್ಯ ಆಶ್ಚರ್ಯ ವಿಚಾರ ಉಂಟಾಗ ಸಂಗತಿ ಗೊತ್ತಾಗಲಿ ಕಣಗಳು ನಿಜವಾದ ಚಂದಗಳು ಜಾಸ್ತಿ ಗೊತ್ತಾದ್ರೆ ಅಲ್ಲಿ ಪಡೆದು ಆ ಯಮಕ ಯಮೇದ ಆమె ತುರುಕ ಜೋಗಳು ರೀತಿದ್ದಾರ ಆ ಎರಡನೇ ಬಿಡಿದ ಆ ಛಾಯನ ಜೋಗಳಿಗೆ ಶನೇಶ್ವರ ಶಾಪ ಕೊಂಡು ఇక్కడ అట్లా అందంలో వక్రాలు అదే ప్రకారం ఆ కూడే ఆ శనేశ్వర దేవుడు తన అన్నంలో వక్రది అంటే అటుకి అప్పుడు 50 గంటగా కొంచెం 2 గంటల పోస్తూ 1 గంట అంటుందా 1 గంట ఇది ఉన్నాయి అదే కైపు కారు ప్రతి ఒక్క అంగంలో విధులు కూడా వక్రది పడడానికి అదొకనగా ఛాయలకు వాళ్ళ జోగుల స్థితిగా ఆడే వాళ్ళంటే ఆళ్ళ ఈ ఎమ్మకుల ఎమ్మెల శాప కొడుతుంది ఈ ప్రేతస్వరూ పోతాము అదే ప్రకారం ఆ ಕೂಡಲೇ ಆ ಎಮ್ಮೆಲ್ಲ ಪ್ರೇತದ ಕಪ್ಪು ಅನ್ನೋದು ಇದೊಂದು ವಿಕಾರವಾದವರಿಗೆ ಆಗ ತನಕ ಈ ಪರಿಸ್ಥಿತಿಗಳು ಸೂರ್ಯದೇವರು ಭಗವಂತನಿಗೆ ಆಶ್ಚರ್ಯ కొన్ని కారణం ఇన్నది విధి నియమాన్ని ఏర్పడితే అంటే అంటారా ఈ విధి నియమన పాలించాడు అంటే అంటారా ఈయన బుద్ధిలో కారణాలు నిశ్చయపడుతుందో అది పడితే సమాధాన పడుతుంది సూర్యదేవుడు 294 ಚೊಪ್ಪಳ ಒಬ್ಬರ ವಿಕಾರಿಗಳಾದ ಹೋಯಿದೆ ಅಜಾಟ ಹೊಂದಾಣಿಕೆ ನಾವು ಸರಿ ಹೊಂದ್ಕೊಂಡು ಅಂತ ಬಂದಾಗ ಅದೇ ಪ್ರಕಾರವಾದ ಆ ಭಗವಂತೆ ನಮಗೆ ಸೂರ್ಯದೇವರು ಚೆನ್ನಾಗಿ ಸುಲಭವಾಗಿ ಎಮ್ಮೆ ಆಯಾ ಪ್ರಯತ್ನ ಈತ ಪ್ರಯತ್ನ ಮಾತ್ರ ಮೋಕ್ಷಕ್ಕೆ ಹೋಗುತ್ತದೆ ನನ್ನ ಪ್ರಯತ್ನ ಆ ಜೀವಾತ್ಮೆ ಯಮಲೋಕದ ಹೋದು ಎಮ್ಮೆ ವಿಚಾರ ಮಾಡುತ್ತದೆ ಆಮೇಲೆ ಮೋಕ್ಷನ ಅದು ನರಕನ ಅಥವಾ ವಾಪಸ್ ಘಟನೆ ಈ ಭವದಾಗರು ಹುಟ್ಟಿರ ಅವಕಾಶ ತೀರ್ಮಾನವನ್ನ ಆಯ್ಕೆ ಅವರ ಯಮನ ದೊಡ್ಡವರಾಗ ದೇವೇಂದ್ರ ದೊಡ್ಡವರ ವಿಶೇಷವಾದ ದೊಡ್ಡವರಾಗಬಹುದು ಅನುಕ್ರಮಣರಿಗೆ ಅದೇ ಪ್ರಕಾರ ನಮಸ್ಕಾರ ತನ್ನ ಕಾರ್ಯಗಾರರಿಗೆ ಆ ಶನೀಶ್ವರರಿಗೆ ಅನುಭವಗಳಿಗೆ ಅವಾಗ ನೀತಿ అనగా ఈ భూమి రావడు ప్రతి లోక రావడు ఏ దేవతల కనుక ఈ గ్రహచార గ్రహణಗಳ ಕಾರಣಗೊಂಡಾಗ ಅట్లాಗೆ ಪ್ರತಿ ದೇವತೆಗಳ ನಕ್ಷತ್ರಗಳು ಆ ನಕ್ಷತ್ರದ ಆ ದ್ವಾದಶ ರಾಶಿ ಬಂದಾಗ ಆಮೇಲೆ 7 ಲಕ್ಷ ಮಾಡ್ತದೆ ಆ 7 ವರ್ಷಗಳು ಆಮೇಲೆ ಗೋಡಾಪುರ ಬೀಳ್ಸಲ್ಲ ಅದೇ ಆ ಬೀಳಿದಾದ್ರೆ ಇದು ಗಂಡ ಜೀವದ ಅನಾಹುತ ಮಾಡಬೇಡ ವಾದ ಮುಖಾಂತರ ಹೆಜ್ಜೆ ಅಡ್ಡಾಡ್ತಾರ ಆ ಈ ರೀತಿಯಾದ ಈ ಬೀಳ್ಸಾಲ ಮಾಡಿದ್ರೆ ಆ ಶನೇಶ್ವರ ದೇವರಿಗೆ ಅನುಕ್ರಮಣಕ್ಕೆ ಅದೇ ಪ್ರಕಾರವಾದ ಶನೇಶ್ವರ ದೇವರಿಗೆ ಅಮ್ಮ ಹೆಚ್ಚು ಅನುಕ್ರಮ ಮಾಡ್ತಾರೆ ಅವಾಗ ಯಾವ ರೀತಿಯ ಒಕ್ಕಲ ದೃಷ್ಟಿ ಸುರುಟು ಈರನೆ ಅಡ್ಡಾಡ್ತಾರೆ ಇದಕ್ಕೆ ಈ ಅನುಕ್ರಮಣ ಆ ವರಪ್ರಸಾದ ಆಪಣ ಜಗ್ಗು ಕಾಮಣದೆ ಆ ಶನೇಶ್ವರ ದೇವ ಸೂರ್ಯದೇವರಿಗೆ ಆ ಸೂರ್ಯದೇವರ ಪ್ರಕಾಶ ದೇವ ಕಾವ್ಯಾತ್ಮರಿಗೆ ಉದಾಹರಣೆ ಗ್ರಹಣದಲ್ಲಿ ಸೂರ್ಯ ಪ್ರಕಾಶ ಏನಿರ್ತದೆ 5 ಕ್ಷೀಣದ ವಸ್ತುಗಳಿಗೆ ಅವಾಗ ಆ ಮಾತ ದೇವತೆಗಳ ಆಶ್ಚರ್ಯ ಶನಿನ ವಕ್ರದೃಷ್ಟಿಯಿಂದ ಏನದ ಕಾಣದ ಅವಾಗ ಈ ಭೂಮಿಡೆ ಪ್ರತಿಯೊಂದು ಪ್ರಾಣಿಗಳಾಡೋ ಮನುಷ್ಯರಾಡೋ ಪ್ರತಿಯೊಂದು ವಕ್ರನಗ ಸೂರ್ಯ ಪ್ರಕಾಶ ಪಡಾಕೊಂಡು ಸೂರ್ಯನ ಪ್ರಕಾಶನ ಎದ್ದಿನಾಡ ಸೃಷ್ಟಿ ಕಾರ್ಯ ಮಾಡಲು ಸಾಧ್ಯ ಮಾಡಿದ್ರೆ ನಮ್ಮ ದೇವರುತ್ತದೆ ಆ ಶನೇಶ್ವರ ದೇವರ ಸುತ್ತಮಂದಿಗೆ ಆ ಶನೇಶ್ವರ ದೇವರ ಸರ್ವರಿಗೆ ಅವಾಗ ಯಾರು ಅಮ್ಮೇಲೆ ಬಂದವರ ಅವು ಸರಿಯಾದ ಪರೀಕ್ಷೆ ಉಂಟೆ ಆ ಪರೀಕ್ಷೆ ಸರಿಯಾದ ಉಂಟಾದ್ರೆ ಅದು ಆಡಿದಾರ ನನ್ನ ಆರೋಗ್ಯ ಆಧಾರವನ್ನುವೆ ಆ ಪ್ರಕಾಶ ಸುಂದರಕನೆ ಮಾಡಿದ್ರೆ ಅದು ಪಡೆದು ಅದರೊಂದಿಗೆ ಶನೇಶ್ವರ ದೇವರು ಆ ಸೂರ್ಯ ದೇವರೇ ತನ್ನ ಮಗಕ್ಕೆ ಶನೇಶ್ವರ ದೇವರಿಗೆ ಆ ಪ್ರಭಾವಗಳು ಕೈ ಮುಗಿದು ಖಂಡಿತವಾಗಿ ಮಹತ್ವನೇ ಖಂಡಿತ ಮಾಡಿದ್ರೆ ಆ ಶನೇಶ್ವರ ದೇವರ ಕೈ ಮುಗಿಗೆ ಆದ್ರೂ ತನಗ ಆ ಶನೇಶ್ವರ ದೇವರಿಗೆ ಅವಾಗ ಈಗ ಮಾತ್ರ 14 ಲೋಕಗಳ ಕೊಡುವಾಗ ಆ 14 ಲೋಕಗಳ ಕೋರಿಕೆ ಬೀಸಲಿದ ಹೋರಾಟ ಆ ಮುಂಚೆ ಹೇಳ್ತಾರ ಇದು ಅವಧಿ ಕೊರಡು ಒಂದು ಪ್ರಕಾರವಾದ ಆ ಭಗವಂತ ಅನುಕ್ರಮಣದಲ್ಲಿ ಈ ಒಂದೇ ರಾಶಿ 2ನೇ ರಾಶಿ ಕೊಂಡಾಗ 2ನೇ ವರ್ಷದ ಅವಧಿ ಒಬ್ಬ ಆ 2ನೇ ವರ್ಷ ಅವಧಿ ಇದ್ದಾಗ ಅವಧಿ ಈ ಏಕ ತೀರ್ಥ ಆದ ಬಡದ ಪಾಪದಿನ ಆ ಪಾಪ ಮಂತ್ರ ಯಾರೇ ಆ ಪಾಪ ಕೂಡ ಪ್ರಾಯಶ್ಚಿತ್ತ ಅನುಭವಿಸಿದ ಪ್ರತಿರೇಖ ಪ್ರಕಾರ ಮಾಡ್ತದೆ ಐಟಕ ಕೈ ಬುಕ್ಕ ರಾಶಿ ಬೋಲ ಮಾಡಿದ್ರೆ ಆ ಭಗವಂತ ಮಂತ್ರಿ ಅದೇ ಪ್ರಕಾರವಾದ ಆ ಭಗವಂತ ಅದೇ ಪ್ರಕಾರವಾದ ಆ ಶನೇಶ್ವರ ದೇವರಾಡ ನನಗೆ ಓಡ್ಕೊಂಡ ಅದು ಓಡ್ಕೊಂಡಾಗ ಓಡಾಡ್ಕೊಂಡ ಅದರ ಬಗ್ಗೆ ದೇವತೆಲ್ಲ ಅక్కడ ವಾಹನ ಅವಾಗ ಆ ಪ್ರಾಣಿಗಳು ಒಂದು ವಾಹನ ಅದೇ ಪ್ರಕಾರವಾದ ಆ ಭಗವಂತನಿಗೆ ಈ ನಾಡ ಆ ಪ್ರತಿಯೊಂದು ವಾಯದ ಕಕ್ಕೆ ಆ ಕಕ್ಕೆ ನೀರಿನ ವಾಹನ ಸ್ವೀಕಾರ ಮಾಡ್ತಿದೆ ಅಭಿನಯ ವಾಹನ
పండుగ ఆ కట్టె దుగుణాన్ని అంటగా పొద్దుగా కట్టె శనీశ్వర దేవ దుగుణాన్ని అవి కావాలి ఈ ఆ కట్టెని వాహనాలు కూడా అವಾಗ ಪ್ರತಿ ಲೋಕಕ್ಕೆ ಅಧಿಕಾರ ಕೊಂಡೊಳ್ಳೆ ಭಗವಂತ ಅನುಗ್ರಹ ಅಭಿಪ್ರಾಯ ಆ ಭಗವಂತನ ಅನುಗ್ರಹ ಪ್ರಕಾರವಾದ ತನ್ನ ಆ ವಾಹನ ಜೊತೆ ಕಟ್ಟೆ ನಿಂತುಕೊಂಡು ಒಳ್ಳೊಂದು ಈ ಭೂಲೋಕ ಹೋಗ್ತದೆ ಆ ಭೂಲೋಕ ಬಂದಾಗ ಒಂದು ಮೊದಲ ಅರವಣೆ ಇದು ಏನು ರಾಜ್ಯ ಬರ್ತದೆ ಆ ಗಣೇಶ ದೇವರಿಗೆ ಜ್ಯೋತಿ ಇರ್ತದೆ ಜ್ಯೋತಿ ಬಂದಾಗ ಅಭೇದమైన ಏನ ಅರವಣೆಗ ವಿಕ್ರಮಾದಿತ್ಯನ ರಾಜೆ ವಿಜಯೇಂದ್ರ ಆ ವಿಕ್ರಮಾದಿತ್ಯನ ರಾಜೆ ಬಹಳ ಧರ್ಮದ ರಾಜ್ಯ ಪರಿವಾರ ಚಕ್ರಾಧಿಪತಿ ಇರುತ್ತೆ ಅದಕ್ಕೆ ಆ ರಾಜೆ రోజున గోటి వ్యాపారులు మఠం ఉద్దేశించాలి విద్వాంసన్నాడేనే జ్యోతిష్యన్నాడేనే అంటే మంచి పడితే తన ఆ సినిమాలను బిడుగు అంటే గ్రహణ దేవతಗಳಿಗೆ ఏడు చేస్తా అనంత బలక పిండితే ఆ దేవతలకు ఏది ఐదు ఏది పూజనీయం అంటే ಅದು ವಿಜ್ಞಾನ ಪ್ರಚಾರವನ್ನ ಆ ಜ್ಯೋತಿಷ್ಯನ್ನಾಗಲಿ ಅದು ವಿದ್ವಾಂಸನಾಗುವಾಗ ಹುಡುಗಿಯರಿಗೆ ಒಂದು ದೇವನ ಸಂಧ್ಯಾರೆ ದೇವನ ಕುದುರೆಯೋ ಒಂದು ಆಂಡ ದೇವನ ಕುದುರೆಯಿಂದ ಆ ಪೂರ ಪೂರ ಭಗವಂತಿಗೆ ಅರ್ಪಣೆ ಹಾಕೋದು ನನಗೆ ಆಕಾಶ ಮುಗಿಯುವನ್ನ ಆ ಚರಣಿ ಅಭಿಪ್ರಕಾರವಾದ ಭಗವಂತ ದೇವರು ಅವಾಗ ಆ ಮಾತದೆ ಪೂಜೆ ಕುದುರೆ ಅದು ತನಗ ಹೊರಿಬಡಿಗೆ ಖಂಡಿತವಾದ ಮಾತೆಲ್ಲ ಪೂಜನೀಯ ಪೂಜೆಯನ್ನು ಪೂಜಿಸಿದ್ದೇವರು ಗಣೇಶ್ವರ ದೇವರೇ ಆ ಗಣೇಶ್ವರ ದೇವರನ್ನು ಅನುಗ್ರಹಿಸಿದ ಮಾತ್ರ ಪ್ರತಿಯೊಂದು ನಮ್ಮ ಕಾರ್ಯವನ್ನು ನಾನು ಕೇಳಿ ಇದರಿಂದ ಖಂಡಿತವಾದ ಕೆಲಸ ಹಾಳಾದ ಹೋಗುವಾಗ ಆದ್ರೂ ಆಶ್ಚರ್ಯನಿಗೆ ನನಗೆ ಆ ಗಣೇಶ್ವರ ದೇವರ ಕುರಿತಾದ ತಾನಂಡ ವ್ಯಾಖ್ಯಾನ ಮಂಡಳ ಆ ಗಣೇಶ್ವರ ದೇವರ ಬಿಟ್ಟಾದ ಒಲಿಯಲ್ಲಿ ವಿಶ್ವಾಸದ ಪಡೆಯುವುದಕ್ಕೆ ಖಂಡಿತವಾದ ಆ ಪುಟ್ಟಾಜಿ ಅಮಗೆ ಕಷ್ಟ ಬರ್ತದೆ ಅವಾಗ ಆರು ಏರಿರುವಾದ ದ್ವಾದಶ ರಾಜ್ಯ ವರ್ಗ ಆ ಏಳನೇ ದ್ವಾದಶ ರಾಜ್ಯ ಜನ್ಮರಾತ್ರಿ ದ್ವಿತೀಯ ರಾಜ್ಯ ವರ್ಗ ಅವತ್ತಲ್ಲೇ ಪ್ರತಿ ಯೋಗಿ ಮನುಷ್ಯಗ ಆ ಶನಿ ದೇಶದವರೆಗೂ ಆ ಶನಿ ದೇಶ 13 ವರ್ಷ ಆ 13 ವರ್ಷಗಳು ಕಷ್ಟಕ್ಕೆ ಬಡಾಪಡಬೇಕು ಅತ್ಯಂತ ಆ ಗಣೇಶ್ವರ ದೇವರೇ ಖಂಡಿತವಾದ ಮಾತೆಲ್ಲ ಪೂಜೆ ಮಾಡಿದ ಮಾತ್ರ ಆ ಗಣೇಶ್ವರ ದೇವರಿಗೆ ಕಷ್ಟ ಕೊಡ್ತಾರೆ ಅಲ್ಲ ಕಮ್ಮಿ ಅನ್ನೋದು ವಿಶ್ವಾಸಿಗೆ ಆಶ್ಚರ್ಯ ನನಗೆ ದೇವನ ಪೂಜೆ ಮಾಡಿದ ಹಾಗೆ ಭಕ್ತಿ ಅನುಗ್ರಹ ಮಾಡ್ಬೋದು ಅನುಗ್ರಹ ಮಾಡಿದ್ರಿಂದ ಅವಾಗ ಯಾಕೆ ಸುಮ್ಮನೆ ಪೂಜೆಯಿಂದ ನಾಡು ಅವಾಗ ಕಷ್ಟದಾಯ ಬರ್ತಾರೆ ನಾವು ಏಕ ಪೂಜೆ ಮಾಡಿಲ್ಲ ಕಷ್ಟ ಬರ್ತಾರೆ ಅಂತ ಆ ಗಣೇಶ್ವರ ದೇವರು ದಾಯಗೋಸ್ಕರ ಅದು ಪೂಜೆ ಮಾಡ್ಬೋದು ಅವತ್ತಲ್ಲ ಪುಟ್ಟಾಗಿ ಅಮ್ಮಗೆ ಕಷ್ಟ ಬರ್ತಾರೆ ಅಂತ ಏನಾಗ ಪುನ್ನಾಮ ಮಗೆ ಇದ್ದಾಗ ಏನ ಅಮ್ಮ ಆ ಬೀಟ ಇದ್ರೋಣ ಆ ಬೀಟನ ಆ ಇಡೇಟ ಮಗೆ ಅದನ್ನ ಅಮ್ಮಗೆ ಕಷ್ಟ ಬರ್ತಾರೆ ಅಂತ ಆ ಮಗನ ಪೂಜೆ ಮಾಡ್ಬೋದ್ಯಾ ಅದು ವಿಶ್ವಾಸದಿಂದ ಖಂಡಿತವಾದ ಸ್ವಾಮಿ ಇಲ್ಲಾಂದಾಗ ಆ ಶನೀಶ್ವರ ದೇವರ ಪ್ರಭಾವ ಆಗುವುದು ಖಂಡಿತವಾದ ಪೂಜೆ ಮಕ್ಕಳ ದೇವರೊಳಗ ವಿಕ್ರಮಾದಿತ್ಯನಿಗೆ ಖಂಡಿತವಾದ ಇಲ್ಲಾಂದಾಗ ಅಪ್ಪಮ್ಮಗ ಕಷ್ಟ ಬರ್ತದೆ ಅಥವಾ ನಮ್ಮ ಗೌರವ ನಮ್ಮ ಏನು ಆರೈಕೆ ಮಾಡ್ತಾರ ಅಥವಾ ಏನು ಪೂಜೆ ಮಾಡ್ತಾರ ಅಜ್ಜಾಗಿ ಕಷ್ಟ ಬರ್ತದೆ ಅಂಚಿತ ಅದನ್ನು ನಮ್ಮ ಯಾವ ಪೂಜೆ ಮಂತ್ರದಲ್ಲಿ ಅಜ್ಜಾದ ಶನೀಶ್ವರ ದೇವರ ಪೂಜನೀಯ ದೇವರತ್ತೆ ಆ ದೇವಸ್ಥಾನವನ್ನು ಬಂದಾಗ ಆ ಸಮಯದ ಅಂದ್ರೆ ಕಾಳಿಯವಾದ ಆ ಶನೇಶ್ವರ ದೇವರು ತನ್ನ ವಾಹನ ಕಟ್ಟಿಕೊಂಡು ಬಿಡೋದು ಆ ವಿಕ್ರಮಾದಿತ್ಯನ ಅರಣ್ಯದಲ್ಲಿ ಹೋಗೋಣ ಅದು ಬಂದಾಗ ಶನೇಶ್ವರ ದೇವರಿಗೆ ಶನೇಶ್ವರ ಪೂಜೆ ಪೂಜಾಂತರಲ್ಲಿ ಆ ತಿರಸ್ಕಾರ ಮಾಡಿಕೊಂಡು ತನಗ ಶನೇಶ್ವರ ದೇವರಿಗೆ ಪ್ರಿಯ ಹೋಗುವುದು ಅಲ್ಪದ ತೀರದ ವಾಹನ ಜಪ್ರಾದ ಅರವದ ಆ ಸಭಾ ಭವನ ಪ್ರವೇಶರಿಗೆ ಯಾವುದೇ ಪ್ರವೇಶ ತನ್ನ ಕಾಲ ಉಂಜಿಗಾರ ಉದ್ದಾರ ಉದ್ದೇಶದಿಂದ ಆ ಗಡ 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 ಬಣ್ಣ ಅದು ಹೋಗೋಡು ಆ ನೆಲ ಕಟ್ಟಿಕೊಂಡು ಹೊತ್ತರಿಗೆ ವೀರಗ ಕಣ್ಣು ಮಾದ ಕೆಂಪು ಬಾದನ್ನು ಹಾಕಿ ಇಟ್ಕೊಂಡು ಹೋಗ್ಬಡ್ತಾಗದ ಅಂಚಿತ್ಯ ಶನೇಶ್ವರ ದೇವರ ಮಾತ ವಿದ್ವಾಂಸರಾಗಲ್ಲ ಮುಂಜಾನೆ ಸಾಹಿತ್ಯ ನಮಸ್ಕಾರ ಮಾಡಿದರೆ ಆಕೆಯರಿಗೆ ವಿಕ್ರಮಾದಿತ್ಯನಾಗಿರುವಾಗ ವಿಕ್ರಮಾದಿತ್ಯ ಲಕ್ಕುಂಜಿ ಟೈಮ್ಗಿವೆ ಆದ ತನಕ ಆ ಗಣೇಶನ ದೇವರಿಗೆ ಖಂಡಿತವಾದ ರಾಜ ಈ ಅಹಂಕಾರಿ ನನಗೆ ಅಹಂಕಾರಕಾರ ಈಗ ಸಭ್ಯತೆ ಎದುರುಗೊಂಡು ಈ ಗೊತ್ತಿನ ದೇವರುಗಳನ್ನ ಹೀಯಾಳಿದಂತ ಅವತ್ತಂದ್ರೆ ಎಂಗೆ ಪೂಜೆ ಮಂತ್ರದಲ್ಲಿ ನನ್ನ ತಿರಸ್ಕಾರ ಮಾಡುವುದು ಈ ಪಣದಲ್ಲ ಅವಾಗ ನೀನು ಈತ ಅಹಂಕಾರ ರಾಜ ಪ್ರತ್ಯಕ್ಷ ದೇವರ ರಾಜ ನನಗ ಒಂದು ಲೋಕಗಳು ಜನಗಳೇ ಮಾತ್ರ ಎಡ್ಡೆ ಪ್ರಾಣ ಆ ಎಡ್ಡೆ ಪ್ರಾಣದಲ್ಲಿ ಈ ಹಾಡಿಗೆ ಪ್ರೀತಿಯಾದ ಉಪದೇಶ ಮಾಡ್ತಾರ ಆಯ್ತ ಪ್ರಭಾವ ಆಲೋಚನೆ ಮಾಡ್ಕೊಂಡೆ ಕೇವಲ ಒಂದು ವಿನೋದ ವಸ್ತುವಾದ ಕಂಡಂತ ಮಣ್ಣಗ ಉದಾಹರಣೆ ಒಳಗ ನಮ್ಮ ಮಂತ್ರಿಮಂಡಲ ಆ ಮಂತ್ರಿಮಂಡಲ ಧ್ಯಾನ ಅನ್ಯಾಯ ಮಂತ್ರದ ಆಯ್ತ ಅನುಭವನೆ ಪ್ರಜೆಗೆ ಮಾತ್ರ ಅದೇ ಪ್ರಕಾರವಾದ ರಾಜ್ಯ ಪದಾರ್ಥ ಪಾತ್ರನಾಗ ಆ ಯೋಚನೆ ಮಾಡ್ತದೆ ಪೂಜನೀಯವಾಗಿದ್ದ ಪಾತ್ರ ಈನ ಮಟ್ಟದಲ್ಲ ಮಾಡಿದ್ದು ಆ ಕೋಪಾಗ್ತದೆ ಆದ ತನಕ ವಿಕ್ರಮಾದಿತ್ಯ ಸಾಷ್ಟಾಂಗ ನಮಸ್ಕಾರಗಳಿಗೆ ನಾನು ಏನು ನಮಸ್ಕಾರ ಮಾಡ್ತದೆ ನನಗ ಈ ಜನ ವಿದ್ವಾಂಸರಾಗ ಕಂಡಂದ್ರ
ಈ ಕೇಳದೆ ಏನವರ ಆಟಾಡ್ತಾರ ಇನ್ನ ಆ ಬಾಲಕರಾಶಿ ಇಟ್ಕೊಂಡು ಅಗಣಕ ಕೇವಲ ಆಗಿ 7 ತಿಂಗಳ ಒಳಗೆ ಬರಬಹುದು. ಆ ಬಾಲಕರಾಶಿ ಪರಿಸರಗ ನೀವು ಮಹತ್ತರವಾಗಿ ಕಷ್ಟ ಬರ್ತಾರೆ. ಆ ವೆಂಚಿನನ್ನು ಲೋಕ ಜನರು ಅಂತ ಗೊತ್ತಾಗುತ್ತೆ. ಶನೇಶ್ವರ ದೇವರು ಏದು ಕೋಪಡು ಮಾತ್ರ ಅದೇ ಕೋಪಡು ಲಕ್ಕವಾಗುತ್ತವರಿಗೆ ಅದೊಂಥರ ಮಾತುಗಳ 60 ಮಾತುಗಳ ಕೈ ಮುಗಿಯೋದು ಮಾತು ಕರಾಟೆ ಮಾಡೋದು ಬಹಳ ಬೇಜಾರ ಕಣ್ಣಲ್ಲಿ ಮಾಡೋದ್ರಿಗೆ ಏನು ಆರೋಗ್ಯದಾಗ ವಿಕ್ರಮಾದಿತ್ಯ 6 ಗಂಟೆಗೆ ನಾಯಕೋಸ್ಕರ ಈ ಕಾರಣ ಬಾ ದೇವರು ಹೇಳ್ತಿದ್ದೆ ಇನ್ನೊಂದೇ ಪುಸ್ತಕ ಕಾರಣ ನನ್ನ ಕರ್ಮಾನುಸಾರ ಬರುತ್ತದೆ ಅಂಚಾಡ್ತಾರೆ ಇದನ್ನು ಗೊತ್ತಿರುತ್ತದೆ ಯಾಕೆ ರಾಜಮಂತ್ರಿಯಿಂದ ಆರಾಧನೆ ಮಾಡ್ತದೆ ಆದರೆ ಆಟೋಗ್ತದೆ ನಮ್ಮ ಇಂಥ ಪರಿಹಾರ ಆರಾಧನೆ ಮಾಡೋದು ಅದು ತನಕ ವಿದ್ವಾಂಸ ನಾಟಕ ಕರ್ನಾಟಕ ಗೊತ್ತಿದ್ದು ಬರ್ತದೆ ಅವಾಗ ಈ ರೀತಿ ಈ ರಂಗದ ಪಾತ್ರ ಕಂಡಾಗ್ತದೆ ಅವಾಗ ಇಂಥ ದಿವಸಕ್ಕೆ ಪಾತ್ರ ದಾನ ಕರ್ಮಾನುಸಾರ ಬರಲೇ ನೆನಪಡಾದೆ ಅಂಚಾಡ್ತಾರೆ ಆ ಶನೇಶ್ವರ ಮಾಡ್ತಿಲ್ಲ ಇನ್ನೇ ಜಪದ ಮಾಡುವಾಗ ಅಥವಾ ಶನೇಶ್ವರ ಪೂಜೆ ಮಾಡುವಾಗ ಅವರ ಶನೇಶ್ವರ ಶಾಸ್ತ್ರ ಹೋಮ ಮಾಡುವಾಗ ಆ ಶನೇಶ್ವರ ದೇವತೆ ನಾವು ಸಂತೋಷಪಡಿಸಿದಾಗ ಪಡಿಸ್ತೇವೆ ಆದರೂ ತನಕ ಆ ಶನೇಶ್ವರ ದೇವತೆ ಪೂಜೆ ಮಾಡ್ಕೊಂಡು ಆಟೋಗಳಿಗೆ ಖಂಡಿತವಾದ ಪ್ರಯೋಜನ ಇದ್ದಾಗ ಆ ಶನೇಶ್ವರ ದೇವರು ಒಂದು ಶಾಪ ಬರ್ಲಿಕ್ಕೆ ಶಾಪ ಕೊಟ್ಟಿದ್ದೇವೆ ಅದಾಗ ನಾವು ಏನು ಪೂಜೆ ಮಾಡೋದಿಲ್ಲ ಏನು ಹೋಮ ಮಾಡೋದಿಲ್ಲ ಪ್ರಯೋಜನ ಆದರೂ ತನಕ ಆ ವಿಕ್ರಮಾದಿತ್ಯನಿಗೆ ಖಂಡಿತವಾದ ಏನು ಮಾಡಿ ತಪ್ಪಿದಾಗ ಭವಿಷ್ಯದ ಜನರಿಗೆ ಪಾಠ ಹೊಡೆದಾಗ ದೇವಿಯನ್ನು ನಾವು ಹೀಯಾಡಿದಾಗ ಅವಾಗ ದೇವಿಯನ್ನು ನಮಗೆ ಇಷ್ಟತೆಯನ್ನು ನಮ್ಮ ಮನೆಯನ್ನು ಬಿಡೋದು ಹೀಯಾಡಿದಾಗ ಅದು ಅವಮಾನ ಮಾಡಿದಾಗ ಐದಾಗ ಹೆಚ್ಚಿನ ಕಟ್ಟಬೇಕು ನಾವು ಲೋಕದ ಜನರಿಗೆ ಪಾಠ ಆಡೋದು ಅಂತಾಡ್ರ ನಾನು ಎಲ್ಲ ನಿಮಗೆ ಕರ್ತವ್ಯ ಅಂದರೆ ನಾನು ಆ ಶರೀರದಲ್ಲಿ ಹೆಚ್ಚಿನ ಗೊತ್ತರ ಐದು ಮಾತ್ರ ಆ ಕಷ್ಟದ ಅನುಭವಿಸುವ ಅಂದರೆ ಆ ವಿಕ್ರಮಾದಿತ್ಯ ಬಿಡಲು ನಿರ್ಧಾರ ಮಾಡ್ಕೊಂಡು ಸಭಾ ವಿಸರ್ಜನೆ ಐದು ಶನೇಶ್ವರ ಕೂತಿನಾದ್ರೆ ಆ ವಿಕ್ರಮಾದಿತ್ಯ ಜಪಮಾಡಿದನೊಂದಿಗೆ ಐದು ಸಭಾ ಪ್ರವೇಶ ಮಾಡಿದ ಆ ಕಾರ್ಯಕ್ರಮದಿಂದ ರದ್ದು ಬಿಡ್ತಾರೆ ಕೆಲವೇ ಅದನ್ನ ಆಹಾರ ಮಾಡಿಕೊಂಡು ಆ ಉಪಯೋಗಗೊಂಡು ನನ್ನ ಸಂಸಾರ ಪಡೆದುಕೊಂಡಾಗ ಕುದುರೆ ಆಡೋ ಕುದುರೆ ವ್ಯಾಪಾರಿ ಹಾಕೊಳ್ಳೋದಿದೆ ಅದು ತನಕ ಈಗ ಅರಮನೆ ಬರ್ತಿರ್ತ ಅರಮನೆ ಬರದಾಗ ಮಾತೆಲ್ಲ ಪ್ರವೇಶ ಮುಂದೆ ಏನಾದ ಬಂದಾಗ ಒಂದು ಒಳ್ಳೆ ಕುದುರೆ ಬಂದು ಪಡ್ಡಕ್ಕೆ ಅದು ತನಕ ಈ ಹೋಗಿಲ್ಲ ಯಾರು ಕುದುರೆ ವ್ಯಾಪಾರಿ ಏನೊಂದು ಹೆಚ್ಚೆ ಕುದುರೆ ಉಂಟು ಅವ್ರ ತನಕ ಸಾಮಾನ್ಯ ಜನಗಳಿಗೆ ನಾನು ಕೊಟ್ಟಕ್ಕೆ ಯಾವಾಗ ಐಕಿ ಏನೇ ಕೊಟ್ಟರೆ ರಾಜನಾಟ ಏನೇ ವಿಶೇಷವಾದ ಒಂದು ಆ ಯೋಗ್ಯತೆ ಆ ರಾಜನಿಗೆ ಕೊಡ್ತಾರೆ ಅವಾಗ ಏನಾಗುತ್ತೆ ವಿಕ್ರಮಾದಿತ್ಯ ಯೋಗ್ಯತೆ ಅವಾಗ ಹೇಗೆ ಕೊಡ್ತಾರೆ ಆಶ್ಚರ್ಯ ಏನು ಎಕ್ಕೆ ಕೊಟ್ಟು ಏನಾದರೂ ಒಂದು ತೂಕ ಅನ್ನೋದು ಮುಟ್ಟಗಳಿಗೆ ಏನ ಬರಕ್ಕೆ ಪ್ರಯ ಕೊಟ್ಟಂಗ ಯಾಂದಾರ ಈಚೆ ಪ್ರಯತ್ನ ಪಡೆಯಿರಲಿ ಏಕೆ ಕೊರಡು ನೀರು ತೋಜಿಲ್ಲ ಅವಾಗ ತೋಜಿನ ನಡಗ ಆ ಕುದುರೆ ಪರೀಕ್ಷೆ ಬಂದರು ಆ ಪರೀಕ್ಷೆ ಅವು ಈಗ ಆವುದರಿಂದ ಅದು ಏಕೆ ಗಂಟು ಬರ್ತದೆ ಅದರ ಪರೀಕ್ಷೆ ಬಂದಾಗ ಕುದುರೆ ಸವಾರಿ ಮಾಡಿರುತ್ತೆ ಹೇಳ್ತಾರೆ ಈ ಕುದುರೆ ಬರ್ತದೆ ಸವಾರಿ ಮಾಡಿದೆ ಆ ಸವಾರಿ ಮಾಡಿದ್ರೆ ಆಯ್ತು ಕೂತು ಎಷ್ಟು ಕೊರಡು ಮಾಡಿದ್ರೆ ಆ ಕುದುರೆ ಬಟ್ಟಲಿಗೆ ಬಟ್ಟದ ಆ ಕುದುರೆ ಲಗಾಮ ಬರ್ತನೆ ಆ ಕುದುರೆ ವಾಯು ವೇಗದ ಹೋಗಿಗೆ ಈ ಏಕ ನಿಯಂತ್ರಣ ಮಾಡಿಲ್ಲ ಐದು ಮೂಗಲ ಬಳ್ಳಂತೆ ಐದು ಹಸಗಳು ಆಣ ವಿಕ್ರಮಾದಿತ್ಯ ಕುದುರೆ ಬಹಳ ಕಷ್ಟದ ನಂತರ ತಾನು ದೂರದಾಗ ಬಹಳ ಜಾಸ್ತಿ ಗಟ್ಟಿ ಬರ್ತದೆ ಈ ಕುದುರೆ ಬಾಯಿ ಬಿಟ್ಟುಕೊಂಡಾಗ ಇಡೀ ಮಾರ್ಕೊಂಡು ಗೂಡು ಲಕ್ಕದ ಅಕ್ಕೇ ಆತು ರಮಸರು ಹೋಗೋಣ ಆ ಕುದುರೆ ತಿನ್ನಗ ಆ ವಿಜಯ ನಗರದ ಆ ಜನಪ್ರವಾದ ಆಶ್ಚರ್ಯ ರಾತ್ರಿ ಇನ್ನೊಂದು ಗಾಯವಾದ ಬರ್ತದೆ ಓಡಾಡುವ ಕೈಕಾಲ ಜಾಗದ ದೂರಿಯಿಂದ ಗಾಯವನ್ನು ವಿಜಯವಾದ ಪೂರ್ಣಗ ಅದು ಮಾಯ ಆಗುತ್ತೆ ಆತು ರಮಸರು ಹೋದು ಇಡೀ ವಿಜಯ ಪಟ್ಟಣ ಕರೆದು ಹಾಗೆ ಮಲ್ಲಲ್ಲಿ ಘೋರವಾಗಿ ಕಾಡಕ್ಕೆ ಆ ಕಾಡಕ್ಕೆ ಬೇಕಾದ್ರೆ ಅವಳು ಮಲ್ಲಲ್ಲಿ ಕಾಡಕ್ಕೆ ಹೋದಾದ್ರೆ ಈ ಕೈಕಾಲ ಕೊಟ್ಟು ಕುದುರೆ ತಿದ್ದುಕೊಂಡಿಗೆ ಅದು ಕಣ ಕಟ್ಟಡ ಕಾರಣ ಅದು ಮತ್ತೆ ಬಡಿ ಬರ್ತಾನೆ ಹಾಕೋದು ಬಿಡುದು ಅಯ್ಯೋ ಜೀವದ ಕಾಲ ಜನ ಭಾಗ್ಯ ಅಂತಂದು ಅವಳು ಕುಳಿದು ಸುತ್ತಮುತ್ತ ಕುದುರೆ ಮಾಯ ಆಗುವುದು ಅದು ಕೊಡ್ತೇವೆ ನನಗ ಏನು ನಾಳೆ ಕಾರಣನೇ ಶನೇಶ್ವರ ಬೇಡ ಪ್ರಾರಂಭ ಮಾಡುತ್ತದೆ ಈ ಅಡಕು ಹೋರಾಡಿಗೆ ಅದು ಬರ್ತಾಗ ನೆಂಜಲಾಡುತ್ತೆ ನೀರು ಬರ್ತಾರೆ ಅಂತಂದು ನೀರು ಓಡು ಓಡೆ ಹೋಗಲಿ ನಾಡಲು ನೋಡದೆ ಅವರ ನಡ
நீர் வண்டியில் ஏராளமான போகுது. அப்போ ஆ நீர் நடந்து ஒம்பிய போகுது. கொஞ்சம் நல்லா சரவர ಆ ಸರೋವರಗಳು ಮನೆ ಕೈಟಿಟ್ಟು ನೀರು ಬರ್ತಾಂತ ಕೈಟ್ ನೀರು ಬಂದಾಗ ಆ ಕೈಟ್ ತನ್ನ ಮೋಡದ ನೀರು ಬಿಂಬದು ಪ್ರತಿಬಿಂಬದೊಂದಿಗೆ ಆ ಪ್ರತಿಬಿಂಬ ನೀರಾಗ ಆಯಾ ಆಚರಣೆಗ ವಿಕ್ರಮಾದಿತ್ಯ ರಾಜನ ಏಕೆಂದು ಅಲಂಕಾರ ಕೊಡಲಾಗಿದೆ. ಆದರೆ ಹಬ್ಬದ ದಿನಗ ಆ ಬದಿಯ ಒಂದು ಕಪ್ಪವಾದ ಆ ವಿಕಾರ ಆದಲ್ಲಿಗೆ ವಿಕಾರವಾದಲ್ಲಿಗೆ ಆಗ ಆಶ್ಚರ್ಯ ನೀರವನಾರಣ ಅದಕ್ಕೆ ಖಂಡಿತವಾದ ನಿಶ್ಚಯಾಗ ಆ ಶನೇಶ್ವರ ದೇವರು ವಿಕಾರ ಸಂದರ್ಭಗಳಿಗೆ ಅಜ್ಜಿನೋಡು ಎಂಟು ವಿಕಾರ ಕೊಟ್ಟಿರ ನನ್ನ ಸುಟ್ಟಿಯರ ವಿಕ್ಕದತ್ತ ಅನ್ನೋದು ಆಗ ಆಶ್ಚರ್ಯ ಅಂದ್ರೆ ರೋಮಾಂಚಗಳು ನಡ್ಪಟ್ಟು ನೀರು ಬರ್ತವೆ ಹೆಚ್ಚಿನ ಅಲ್ಲ ಆ ಶನೇಶ್ವರಲ್ಲಿ ಇಂಜಿನ ಕಷ್ಟ ಗೊತ್ತಲ್ಲ ತಂದು ಆ ನೀರು ಬರ್ದು ಬಟ್ಟೆ ಉಳ್ಳುಬೇಕೆ ಅಲ್ಕೊಂಡು ಓಡೆ ಹೋಗ್ನೆ ಓಡೆ ಹೋದಾಗ ಕಾಡು ಸಾಧಿ ಹೊಡೆದು ಸಾಧಿದ್ವಿ ನಮ್ಮನೆ ಸಾಧಿ ಹೊಡೆದು ಕೊಡಾಗ್ತದೆ ಯಾಕಂದ್ರೆ ಒಂದು ಸಾಧಿ ಹೊಡೆದು ಹೋಗಿಗೆ ಹೋದು ಸುಮಾರು ನಡೆದಾಗ ಬಹಳ ಆಯಾಸ ಅಂದ್ರೆ ಬಡವರ ಬಂದು ತಿನಿಯರ ಕಾಟುದಾರನ್ನ ದಾಗದ ಹೆಚ್ಚಿನ ಆಲೋಚನೆ ಮಾಡ್ಕೊಂಡು ಬಂದಾಗ ಒಂದು ಪಟ್ಟಣ ಪೇಟೆ ಇರ್ತದೆ ಆ ಪೇಟೆ ಬಂದಾಗ ಅವ್ರು ಜನಗಳು ಮತ್ತು ಸಂಚಾರಗಳು ಜನಗಳು ಜನಗಳ ಜೀವನ ಮಾಡೋದ್ರೆ ಒಂದು ಆ ಊರ ಪಾದ ಆಲೋಚನೆ ಮಾಡಿದಾಗ ಹಿಂಗಡೆ ಜನಕ್ಕೆ ಗ್ರಾಮದಿಂದ ಅವರು ಆಲೋಚನೆ ಅದು ಬರಗ ಖಂಡಿತ ಅದು ಎಲ್ಲವೇ ಆಟಕ್ಕೆ ಒಳಪಟ್ಟ ಅಣ್ಣ ಯಾನಿದ್ದು ವಿಕ್ರಮಾದಿತ್ಯ ಏನು ಹಂಚಿ ಅಂತ ಅಂತಾರೆ ಯಾಕಂದ್ರೆ ನನಗೆ ದುಂಬು ಇದು ಮಾತ್ರ ಹಿಂಗೆ ಯಾಕಂದ್ರೆ ಹೋದಾಗ ಈ ಪಟ್ಟಣ ಪೇಟೆ ಅಂದ್ವಿ ಆ ಪಟ್ಟಣ ಪೇಟೆ ಬಂದಾಗ ಅವಳೇ ಒಂದು ಗರಿಟೆ ಒಂದು ಅಶ್ವತ್ಥ ಗಡ್ಡೆ ತುದಿಗೆ ಆ ಅಶ್ವತ್ಥ ಗಡ್ಡೆ ಮನೆ ವಿಶ್ರಾಂತಿ ನಿರ್ವಹಣೆ ತಗೊಳ್ಳೋದು ಸುತ್ತ ಉತ್ತದ ಮುಗಿದಾಗ ಎದುರುಡೊಂದು ಆ ನವರತ್ನದ ಕಲ್ಲು ಬಂದಾಗ ಬಂದ ತುಂಬ ಬಂದಾಗ ಕಲ್ಲುಗಳು ಬಂಗಾರ ಮಾತ್ರ ಇಲ್ಲಿ ಹಿಡ್ಕೊಂಡು ಮಾರಬೇಕಿದೆ ಇಟ್ಟು ನಮ್ಮ ಬಂದಾಗ ಅಂಗಡಿ ಹೋಗಿ ಅಡ್ಕೊಂಡು ಅಥವಾ ಅನಿಷ್ಟ ಒಂದು ಇವತ್ತಿಗೆ ಕಲ್ಲು ಕೊಡಗ ನವರತ್ನ ಬಂಗಾರದ ಮಾಲಿಗೆ ಅಥವಾ ಬೇರೆ ನವರತ್ನ ಕಲ್ಲು ಆ ಅಂಗಡಿ ಹೋಗಿದ್ರಿಗೆ ಆ ಅಂಗಡಿ ತೂಯಿನ ಆ ಅಂಗಡಿ ವಿಪರೀತವಾದ ವ್ಯಾಪಾರ ಜನರು ಬರ್ತದೆ ಬರ್ತದೆ ಅದು ವ್ಯಾಪಾರ ಮಾಡ್ತೀವಿ ಆಯ್ಕೆ ಆಶ್ಚರ್ಯ ಮಾಡೋದು ನನಗೆ ವಹಿಸಿ ಅದಕ್ಕೆ ಏನು ವ್ಯಾಪಾರ ಕಾರಣ ಅನ್ನೋದು ಮಗ ಆಳುವ ಯುದ್ಧ ಕಡೆ ಒಂದು ವ್ಯಕ್ತಿ ಈ ಅಂಗಡಿ ತೊಂದರೆಗೆ ಆದರೂ ಖಂಡಿತವಾಗಿ ಈ ವ್ಯಕ್ತಿ ಜೀವನನೇ ಒಂದು ಪ್ರಭಾವಿತ ವ್ಯಕ್ತಿ ಒಂದು ವ್ಯಕ್ತಿಯನ್ನು ಮಾತಾಡ್ತಾರ ಏನಾದರೂ ಒಂದು ಮಾತಾಡಬೇಕಾದ ಯಾಕಂದು ಅಂಗಡಿನ ಕಲ್ಲಿಟ್ಟು ಮದುವೆ ಕಪ್ಪುಳ್ಳಾದ್ರೆ ಕಳ್ಕೊಂಡು ಬರ್ತೇವೆ
ಅನೇಕ ದೇವರೇ ನಮ್ಮ ರಾಜ್ಯದ ಒಂದು ರಾಜ್ಯದ ಆ ಗ್ರಹಚಾರ అయితే 5 రాజులు కూడా భారత కట్టవాల్సింది నష్టపడుతూ ముఖ్యమైనగా జన్మరాశి ఉండగా 7వ శని ఉండ ఆ 7వ శని 40వ శని ఉండ అంటే నడు ఐకారిక ఆపత్తు వస్తుంది మనిషికి వ్యతిరేక లోపలకి అంచిన లోపల మాల పరిహారంలో అనే ద్వితీయ రాజ్య రెండవ రాజ్యం వల్ల ధననాథ సంపాదన జీవన అనుకోకూడదు అంటే ಯೋಗಪಡಾಗಿ ವಿದ್ಯಾ ಪಕ್ಷಣೆ ಸಂಪಾದನೆ ದುಡ್ಡು ವೃತ್ತಿಯ ಮಾತಾಡಬಹುದು ಅಂಜನ ಅರ್ಥವಾಗಲಿಲ್ಲ ಮಾತ ಪರಿಹಾರ ಅಂಜನೆ ರಾಜ್ಯದ 5ನೇ ರಾಜ್ಯದ ಮನುಷ್ಯರಿಗೆ ಪಂಚವರ್ಗದಲ್ಲಿ ಕಟ್ಟಿಬಂತ ಬೇರೆ ಜನರಿಗೆ ಬೇರೆ ರಾಜ್ಯ ದೇವಿ ಕೊಲ್ಲೆ ಸಹಾಯ ದುಡ್ಡುಗಳೇ ಹಿಂದಿನ ಕಟ್ಟ ಹಕ್ಕನ್ನು ಆ ಪರಿಹಾರ ಆ ಬೋರ್ಡನ ಸಹಾಯ ಅಂಜನೆ 8ನೇ ರಾಜ್ಯ ಬಂದರೆ ಮನುಷ್ಯರಿಗೆ ರೋಗಗಳು ವಾದ ಅಥವಾ ನಮ್ಮ ಜೊತೆ ಖಂಡಿತ ಆ ವಾದ ಅಥವಾ ಜೀವನ ಮಾತ ದೇವ ಪರಿಹಾರ ಮಂತ್ರಿಗಳು ಅಂದರೆ ಭದ್ರಾಟ ರಾಜ್ಯ ಮನುಷ್ಯರಿಗೆ ಉಪಯೋಗ ಕಾರ್ಯಗಳು ಕೂಡ ಮನುಷ್ಯರಿಗೆ ಬುದ್ಧಿ ಸೀಮಿತದಿಂದ ಬೇರೆ ರೈತರಿಂದ ಮನಸ್ಸ ಬುದ್ಧಿ ಆ ಸಂಚಲದ ಒಂದು ಬುದ್ಧಿ ಆ ಸಮಯಗಳು ಆ ಸಂಚಲದ ಬುದ್ಧಿ ಮನುಷ್ಯರಿಗೆ ಉಪಯೋಗಿ ಕಾರ್ಯ ಅಂದರೆ ಆಗುವ ಅಂತಿಮವಾದ ಮಾತ ದೇವ ಪರಿಹಾರ ಉದ್ದೇಶವಾದ ಇಂಥ ದಿವಸ ನಮ್ಮ ಗಣೇಶ ಅಂತಂದು ಆನಂದಿ ಸೇವೆ ಕಾರಣ ಹೆಚ್ಚಿನ ಮಾತ ದೇವ ಪರಿಹಾರ ಮಾಡಿಕೊಂಡು ಭಕ್ತದಾರರಿಗೆ ಸೇವೆ ಆಗಲ್ಲ ಆಯುಷ್ಯದ ಆರೋಗ್ಯನ ಭಾಗದ ಮಂಡಿಗೆ ಕರ್ತವ್ಯದಲ್ಲಿ ಅನುಭವಿಟ್ಟು ದೇವರ ಪೂರ್ಣವಾದ ಅನುಭವಿಸಿದ